ನಾನು ಅಧಿಕಾರದಲ್ಲಿರುವವರೆಗೆ ಸಾರ್ವಜನಿಕರಿಗೆ ಉತ್ತಮ ಸೇವೆಯನ್ನು ನೀಡುವುದಾಗಿ ಹಿರಿಯೂರು ತಾಲೂಕಿನ ನಗರಸಭೆಯ ಸ್ಥಾಯಿ ಸಮಿತಿಯ ನೂತನ ಅಧ್ಯಕ್ಷ ಜೆಆರ್ ಅಜಯ್ ಕುಮಾರ್ ಹೇಳಿದರು. ಸ್ಥಾಯಿ ಸಮಿತಿಗೆ ನನ್ನನ್ನು ಆಯ್ಕೆ ಮಾಡಿದ ಮಾಜಿ ಸಚಿವರಾದ ಡಿ ಸುಧಾಕರ್ ಹಾಗೂ ಎಲ್ಲಾ ನಾಯಕರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. 31 ಜನ ಸದಸ್ಯರು ಹಾಗೂ 5 ಜನ ನಾಮನಿರ್ದೇಶಕರ ಸಹಕಾರದಿಂದ ನಾನು ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ. ಸರ್ಕಾರಿ ಕೆಲಸಗಳಲ್ಲಿ ಯಾವುದೇ ಲೋಪದೋಷಗಳಾಗದಂತೆ ಕೆಲಸ ನಿರ್ವಹಿಸುವುದಾಗಿ ಅವರು ಇದೇ ವೇಳೆ ತಿಳಿಸಿದರು. ಈ ಸಂದರ್ಭದಲ್ಲಿ ಹಿರಿಯೂರು ನಗರಸಭೆ ಅಧ್ಯಕ್ಷರಾದ ಸಂಶುದ್ ಉನ್ನೀಸಾ, ಉಪಾಧ್ಯಕ್ಷರಾದ ಬಿಎನ್ ಪ್ರಕಾಶ್, ಪೌರಾಯುಕ್ತರಾದ ಡಿ ಉಮೇಶ್, ಸಿಬ್ಬಂದಿ ವರ್ಗದವರಾದ ಜಯಣ್ಣ, ನಿರಂಜನಿ, ಅಶೋಕ್, ಸುನೀಲ್ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಖಾದಿ ರಮೇಶ್, ನಗರಸಭೆ ಸದಸ್ಯರಾದ ಶಿವರಂಜನಿ, ಜಗದೀಶ್, ಮದಲಿ ಮೇರಿ, ಜಬೀಲುಲ್ಲಾ, ಸನಾವುಲ್ಲಾ, ಈರಲಿಂಗೇಗೌಡ, ಮಮತಾ, ಮದಲಮೇರಿ, ಸುರೇಖಮಣಿ ಹಾಗೂ ಮಾಜಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಸಾದತ್ ಬುಲ್ಲಾ ಹಾಗೂ ಪ್ರದು ಯಾದವ್, ಕೃಷ್ಣ ಪೂಜಾರಿ ಉಪಸ್ಥಿತರಿದ್ದರು. ನಮ್ಮ ಅಭಿಪ್ರಾಯ ಏನಿಲ್ಲ. ಸ್ಥಾಯಿ ಸಮಿತಿ ಅಧ್ಯಕ್ಷ ಆಯ್ಕೆ ಆಗಿರೋದಕ್ಕೆ ಮೊದಲನೇದಾಗಿ ನಮ್ಮ ಪಕ್ಷದ ಎಲ್ಲ ಸದಸ್ಯರಿಗೂ ಹಾಗೂ ನಮ್ಮ ನೆಚ್ಚಿನ ನಾಯಕರಾದಂಥ ಡಿ ಸುಧಾಕರ್ ಸಾಹೇಬ್ರವರಿಗೂ ಅವರೆಲ್ಲರ ಅಭಯಾಸ್ತದಿಂದ ನಾನು ಈ ಸ್ಥಾನವನ್ನು ಅಲಂಕರಿಸಿದ್ದೇನೆ. ಇನ್ನು ಮುಂದೆ ಈ ಒಂದು ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಎಲ್ಲ 31 ಜನ ನಗರಸಭೆ ಸದಸ್ಯರು ಹಾಗೂ ಇನ್ನೂ 5 ಜನ ನಾಮನಿರ್ದೇಶಕರು ಹಾಗೂ ಈ ನಮ್ಮ ನಗರಸಭೆಯ ಸಿಬ್ಬಂದಿ ವರ್ಗದವರು ಸಹ ಅವರೆಲ್ಲರ ಸಹಕಾರದಿಂದ ನಾನು ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡು ಹೋಗಬೇಕೆಂತ ನಿರ್ದೇಶನ. ಮಾಹಿತಿ ಏನಿಲ್ಲ, ಅದಕ್ಕೆ ಅಧಿಕಾರಿಗಳೇ ಆದಂಥ ಅಧಿಕಾರಿ ಒಳಗೆ ಇರುತ್ತೆ, ಟೆಕ್ನಿಕಲ್ ಸೆಕ್ಷನ್ ಇರುತ್ತೆ, ಅವ್ರು ನೋಡ್ತಾರೆ. ನಾವು ಹೆಚ್ಚಿನದಾಗಿ ನಾವು ಸ್ಥಳ ವೀಕ್ಷಣೆ ಮಾಡ್ತೀವಿ. ಸ್ಥಳ ವೀಕ್ಷಣೆ ಮಾಡಿ ಕಾಮಗಾರಿ ಸರಿ ಮಾಡಿದಾರೋ ಇಲ್ಲೋ ಅಂತ ಅದರಲ್ಲಿ 3 ವಿಧ ಇದೆ. ಕಾಮಗಾರಿ ವೀಕ್ಷಣೆ ಮಾಡೋದು, ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿಸ್ತೀವಿ, ಕೋರ್ ಕಟಿಂಗ್ ಬರುತ್ತೆ, ಕೋರ್ ಕಟಿಂಗ್ ಮಾಡಿಸ್ತೀವಿ. ಅದೆಲ್ಲ ನೋಡಿ ಪಾರದರ್ಶಕವಾಗಿ ಬಿಲ್ ಮಾಡಿ ಅಂತೇಳಿ ಅನ್ನೋ ಸಮಸ್ಯೆನೇ ಬರಲ್ಲ. ಯಾಕಂದರೆ ಅವರು ನಮ್ಮ ಪಕ್ಷದವರೇ. ಸಮಸ್ಯೆ ಹೆಂಗೆ ಬರುತ್ತೆ? ಸಮಸ್ಯೆ ಏನಿಲ್ಲ. ಇಲ್ಲಿ ಎಲ್ಲರೂ ಸಹಮತದಿಂದ ಒಗ್ಗೂಡ್ಕೊಂಡು ಹೋದರೆ ಒಂದು ಒಳ್ಳೆ ಆಡಳಿತ ಕೊಡ್ಬೋದು. ಇಲ್ಲಿ ಸ್ವಲ್ಪ ಅಧಿಕಾರಿಗಳ ವರ್ಗದಿಂದ ಜನಸಾಮಾನ್ಯರಿಗೆ ಅನೇಕ ಒಂದು ತೊಂದರೆಗಳಿದೆ. ಅದನ್ನು ನಿವಾರಣೆ ಮಾಡಬೇಕು ಅಂತೇಳಿ ನಾನು ಅನ್ನೋದು ಅಂತ ಅಲ್ಲ, ಸಾರ್ವಜನಿಕರಿಗೆ ಯಾವುದೇ ಥರದ್ದು ತೊಂದರೆಗಳು ಆಗಬಾರ್ದು. ಅವ್ರು ಬಂದ ತಕ್ಷಣ ಅವ್ರ ಕೆಲಸಗಳು 1 or 2 ಡೇಸಲ್ಲಿ ಅವ್ರ ಕೆಲಸಗಳು ಆಗ್ತಿರ್ಬೋದು, ಡಿಸ್ಪ್ಯಾಚ್ ಆಗ್ತಿರ್ಬೇಕು. ಇಲ್ಲಿ ಕೆಲಸ ಕಾರ್ಯಗಳಲ್ಲಿ ಎಲ್ಲಿ ಪೆಂಡಿಂಗ್ ಇದೆ ಆ ಅಧಿಕಾರಿಗಳಿಗೆ ಸೂಕ್ಷ್ಮವಾಗಿ ಜಲ್ದಿ ಅವ್ರಿಗೆ ನಿರ್ದೇಶನ ಕೊಟ್ಟು ಬೇಗ ಸಾರ್ವಜನಿಕರ ಕೆಲಸಗಳು ಮಾಡೋದಕ್ಕೆ ನಾವು ಪ್ರೇರಣೆ ಕೊಡ್ತೀವಿ. ಇಲ್ಲ ಹಾಗೇನಿಲ್ಲ, ಮೊದಲೆಲ್ಲ ಆ ಥರ ಇತ್ತು. ಈಗ ಸ್ವಲ್ಪ ಸುಧಾರಣೆ ಆಗಿದೆ. ಇನ್ನೂ ಸ್ವಲ್ಪ ಈಗ ನಮ್ಮ ಈ ಜವಾಬ್ದಾರಿ ತಗೊಂಡ್ಮೇಲೆ ಇನ್ನೂ ಸ್ವಲ್ಪ ಈ RO ಸೆಕ್ಷನ್ ಏನಿದೆ, ನಮ್ಮ ಕಂದಾಯ ಸೆಕ್ಷನ್ ಏನಿದೆ, ಅದ್ರ ಬಗ್ಗೆ ನಾನು ಸ್ವಲ್ಪ ಹೆಚ್ಚಿನದಾಗಿ ಕ್ರಮ ತಗೊಳ್ತೀನಿ. 8,000 ಕೊಡ್ತಾರೆ ತಗೊಳ್ತಾರೆ ಅನ್ನೋದಕ್ಕೆ ನಮ್ಗೆ ಗಮನಕ್ಕಿಲ್ಲ. ಅವ್ರಿಗೆ ಪಬ್ಲಿಕ್ಸೇ ಈಗ ನಮಗೆ ಗೊತ್ತಿಲ್ದಂಗೆ ಎಲ್ಲ ಹೋಗಿ ದುಡ್ಡು ಕೊಡ್ತೀವಿ ಮಾಡಿಕೊಡ್ರಿ ಅಂತ ಅಧಿಕಾರಿಗಳ ಹತ್ರ ಹೋಗಿರ್ತಾರೆ. ಈಗ ಅದು ನಮ್ಮ ಗಮನಕ್ಕೆ ಬರಲ್ಲ. ಏನು ಕೊಡೋ ಅಂಥ ಅವಶ್ಯಕತೆ ಇಲ್ಲ, ಯಾವುದೇ ದುಡ್ಡು ಕೊಡೋ ಅಂಥ ಅವಶ್ಯಕತೆ ಇಲ್ಲ. ಸರ್ಕಾರ ಅದ್ರ ಕಂದಾಯ ದುಡ್ಡು ಕಳಿಸ್ಕೊಂಡು ಅದಕ್ಕೆ ಆದಂಥ ನಿರ್ದಿಷ್ಟವಾದಷ್ಟು ಫೀಸ್ ಅಂತಿದೆ, ಕಳಿಸಿ ಕೊಡ್ತೀವಿ. ಉಡುಮ ಶ್ರೀನಿವಾಸ್ ಬಗ್ಗೆ ಏನು ಹೇಳ್ತೀರಾ ಅಂತಂದರೆ, ಅವರು ನಮಗೆ 3 ವರ್ಷ ನಮ್ಮ ಆಡಳಿತ ಬಂದು 16 ತಿಂಗಳ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.